ವರ್ಷದಿಂದ ವರ್ಷಕ್ಕೆ ಕರಾವಳಿಯಲ್ಲಿ ಪ್ರಕೃತಿಯ ರೌದ್ರ ನರ್ತನ ತಾಂಡವವಾಡ್ತಾ ಇದೆ. ಕಳೆದ ಬಾರಿ ಭೀಕರ ಭೂಕುಸಿತ, ಪ್ರವಾಹಕ್ಕೆ ಸಿಲುಕಿದ ಪಶ್ಚಿಮ ಘಟ್ಟಗಳ ತಪ್ಪಲು ಪ್ರದೇಶವು ಈ ಬಾರಿಯೂ ಅತ್ಯಂತ ಭೀಕರ ನೆರೆ ಜಲಪ್ರಳಯಕ್ಕೆ ಸಾಕ್ಷಿಯಾಗಿದೆ. ಪ್ರಕೃತಿಯ ಆಟದ ಎದುರು ಮನುಷ್ಯರ ಆಟ ಏನೂ ನಡೆಯದು ಎಂಬ ಹಿರಿಯರ ಮಾತುಗಳು ನಿಜವಾಗಿದೆ. ಅಂದಹಾಗೆ ಈ ಬಾರಿ ಬೆಳ್ತಂಗಡಿ ಭಾಗದಲ್ಲಿ ಈ ಮಟ್ಟದ ಪ್ರವಾಹ ಕಂಡುಬರೋದಕ್ಕೆ ಕಾರಣವಾಗಿದ್ದು ಏನು? ಇಲ್ಲಿದೆ ನೋಡಿ ಬೆಚ್ಚಿ ಬೀಳಿಸುವಂತಹ ವಿಚಾರಗಳು. ಹೌದು, ಕಂಡು ಕೇಳರಿಯದಂತಹ ಭಾರೀ ಪ್ರವಾಹಕ್ಕೆ ಕರುನಾಡು ತತ್ತರಿಸಿ ಹೋಗಿದೆ. ಪಶ್ಚಿಮ ಘಟ್ಟದ ತಪ್ಪಲಿನ ಪ್ರದೇಶವು ಅಕ್ಷರಶಃ ವರುಣನ ಆರ್ಭಟಕ್ಕೆ ನಲುಗಿ ಹೋಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿಗಳು ಎಂದು ಕರೆಸಿಕೊಳ್ತಾ ಇರುವ ನೇತ್ರಾವತಿ ಹಾಗೂ ಕುಮಾರಧಾರಾ ನದಿಗಳು ಇನ್ನಿಲ್ಲದಂತೆ ಉಕ್ಕಿ ಹರಿದಿವೆ. ಆಗಸ್ಟ್ 9ರಂದು ಸಂಭವಿಸಿದ ಭೀಕರ ಪ್ರವಾಹ ದಿನ ಕಳೆದಂತೆ ಹೊಸ ಸಂಕಷ್ಟಗಳ ಜೊತೆಗೆ ಹೊಸ ವಿಸ್ಮಯಗಳನ್ನ ಕೂಡ ಬಿಚ್ಚಿಡ್ತಾ ಇದೆ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರದ ಕಡೆಗೆ ಹರಿಯುವ ನೇತ್ರಾವತಿ ಮತ್ತು ಅದರ ಉಪನದಿಗಳು ಅನೇಕ ಕಡೆ ತಮ್ಮ ಪಾತ್ರವನ್ನೇ ಬದಲಿಸಿದ್ದು ಕಂಡು ಬರ್ತಾ ಇದೆ. ಬದಲಾದ ಪರಿಸ್ಥಿತಿಯು ಹಾಗೆ ಉಳಿದರೆ ಮುಂದಿನ ದಿನಗಳಲ್ಲಿ ನದಿಯ ಹೊಸ ರೂಪ ಶಾಶ್ವತವಾಗಲಿದೆ. ಬೆಳ್ತಂಗಡಿ ತಾಲೂಕಿನ ಕೊಲ್ಲಿ, ಕಾಜೂರು, ಕಿಲ್ಲೂರು, ದಿಡುಪೆ, ಚಾರ್ಮಾಡಿ, ಹೊಸಮಠ ಮುಂತಾದ ಕಡೆಗಳಲ್ಲಿ ನದಿಗಳು ತಮ್ಮ ಮೂಲ ಗತಿಯನ್ನ ಬಿಟ್ಟು ಪಕ್ಕದ ಪ್ರದೇಶಗಳನ್ನ ಆಪೋಷಣ ಪಡೆದುಕೊಂಡು ಮುಂದಕ್ಕೆ ಹರಿತಾ ಇದೆ. ನೀರಿನೊಂದಿಗೆ ಬಂದ ಮರದ ರಾಶಿ ಸೇತುವೆಯ ಕಿಂಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಾಗ ನೀರಿನ ಸರಗ ಸಂಚಾರಕ್ಕೆ ಅಡ್ಡಿಯಾಗಿದ್ದು ರಭಸದ ಪ್ರವಾಹ ರಸ್ತೆಯನ್ನು ಕೊಚ್ಚಿಕೊಂಡು ಹೋಗಿದೆ. ತೋಟ, ಮನೆ, ಸೇತುವೆಗಳನ್ನು ಸ್ವಾಹ ಮಾಡಿಕೊಂಡಿದೆ. ಎಲ್ಲರೂ ಕೂಡ ಈ ಪ್ರವಾಹವನ್ನ ನೆನೆಸಿಕೊಂಡ್ರೆ ನಿದ್ದೆಯಲ್ಲೂ ಬೆಚ್ಚಿ ಬೀಳುವ ಪರಿಸ್ಥಿತಿಯನ್ನ ಉಂಟು ಮಾಡಿದೆ. ಅಂದಹಾಗೆ ಈ ಬಾರಿ ಕರಾವಳಿಯಲ್ಲಿ ಈ ರೀತಿ ಪ್ರವಾಹವನ್ನ ಉಂಟು ಮಾಡಿರೋದು ನೆರೆಯಲ್ಲ. ಈ ಬಾರಿಯ ದುರಂತಕ್ಕೆ ಕಾರಣ ಜಲಸ್ಫೋಟ. ಹೌದು, ಪಶ್ಚಿಮ ಘಟ್ಟಗಳ ಬೆಟ್ಟದ ಮಣ್ಣಿನಡಿಯಲ್ಲಿರುವ ಜಲಪಾತ್ರೆಗಳು ಸ್ಫೋಟಗೊಂಡ ಕಾರಣ ಮಣ್ಣಿನ ಪದರ ಕುಸಿದು ಮರಗಳನ್ನ ಕಿತ್ತೆಸೆದು ಧುಮುಕ್ಕಿದೆ. ಇದಕ್ಕೆ ಸಾಕ್ಷಿ ಎಂದ್ರೆ ಪ್ರವಾಹದ ನೀರು ನಿಧಾನವಾಗಿ ಏರುತ್ತಾ ಹೋಗುತ್ತೆ. ಆದ್ರೆ ಈ ಬಾರಿ ಹಾಗಾಗಿಲ್ಲ. ನೋಡ್ತಾ ಇದ್ದಂತೆ ನೀರು ಏಕಾಏಕಿ ಧುಮ್ಮಿಕ್ಕಿದೆ. ನದಿಯು ಹೊಸ ಪಾತ್ರಗಳನ್ನ ಸೃಷ್ಟಿಸಿಕೊಂಡು ಸಾಗಿದೆ. ನೀರಿನೊಂದಿಗೆ ಬಂದ ಮರಗಳು ಸೇತುವೆಗಳನ್ನ ಧ್ವಂಸಗೊಳಿಸಿವೆ. ಸಣ್ಣ ಉದಾಹರಣೆ ಹೇಳುತ್ತಿದ್ದರೆ ಶಿರಾಡಿ ಘಾಟಿಯಲ್ಲಿ ಇವತ್ತು ಬಹಳಷ್ಟು ಭೂಕುಸಿತ ಆಗಿದೆ. ಯಾಕಂತ ಹೇಳಿದರೆ ಎತ್ತಿನ ಹೊಳೆ ಯೋಜನೆಯನ್ನು ಬಲವಂತವಾಗಿ ಮಾಡಿ ಅಲ್ಲಿ ಡೈನಮೈಟ್ ಸಿಡಿಸಿ, ಕಲ್ಲುಗಳನ್ನು ಸಿಡಿಸಿ, ಬೆಟ್ಟಗಳಲ್ಲಿ ಕೊರಕಲು ಅಂದರೆ ಒಂದು ಗ್ಯಾಪ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಈ ಅಂತರಗಳಲ್ಲಿ ಇವತ್ತು ನೀರು ಸಿಕ್ಕಿ ಆ ಮಣ್ಣು ಕೆಳಗೆ ಭೂಕುಸಿತ ಆಗುವಂಥದ್ದು. ನಾನು ಪ್ರತಿಯೊಬ್ಬರಿಗೆ ಅವತ್ತು ಹೇಳೋದು ಅಂತ ಹೇಳಿದರೆ, ನಮ್ಮ ಪಶ್ಚಿಮ ಘಟ್ಟ ನಮ್ಮದು, ನದಿ ನಮ್ಮದು, ನೇತ್ರಾವತಿ ನಮ್ಮದು. ನಮ್ಮ ಮನೆಯ ಒಂದು ಸೊತ್ತುಗಳನ್ನು ನಾವು ಹೇಗೆ ಕಾಪಾಡಿಕೊಳ್ತೇವೆ ಹಾಗೆ ನಾವು ಈ ಪಶ್ಚಿಮ ಘಟ್ಟವನ್ನು, ಈ ನೇತ್ರಾವತಿಯನ್ನು, ನದಿಯನ್ನು ಕಾಪಾಡಿಕೊಳ್ಬೇಕು. ಯಾಕಂದರೆ ನದಿ ಅಂತ ಹೇಳಿದರೆ ಎಲ್ರಿಗೊಂದು ಕಸದ ತೊಟ್ಟಿಯಾಗಿದೆ, ಕಾಡು ಅಂತಲೇ ಕಸದ ತೊಟ್ಟಿಯಾಗಿದೆ. ಸರ್ಕಾರಗಳಿಗೆ ಅದೇ ನದಿ ಮತ್ತು ಕಾಡುಗಳು ATM ಆಗಿದೆ. ಒಂದು ಕಡೆಯಲ್ಲಿ ಅವರು ಯಾವುದೋ ಒಂದು ಯೋಜನೆ ಮಾಡಿ ಕೊಳ್ಳೆ ಹೊಡಿಲಿಕ್ಕೆ ನೋಡ್ತಾ ಇದ್ದಾರೆ, ಇನ್ನೊಂದು ಕಡೆ ನಮ್ಮ ಜನರು ಒಂದು ನಿರ್ಲಕ್ಷ್ಯ ಭಾವದಿಂದ ಪಶ್ಚಿಮ ಘಟ್ಟ ನೋಡ್ತಾ ಇದ್ದಾರೆ. ಆದ ಕಾರಣ ಈ ಮಳೆಕಾಡು, ನದಿ ಮೂಲ, ಪಶ್ಚಿಮ ಘಟ್ಟ, ನೇತ್ರಾವತಿ ನಮ್ಮದು ಅಂತೇಳಿ ಅಭಿಮಾನದಲ್ಲಿ ಇಟ್ಟುಕೊಂಡ್ರೆ, ಅದರ ಮೇಲೆ ಒಂದು ಕಾಳಜಿ, ಅದರ ಮೇಲೆ ಒಂದು ಅಭಿಮಾನ, ಅದರ ಮೇಲೆ ಒಂದು ಪ್ರೀತಿಗಳನ್ನು ಇಟ್ಟುಕೊಂಡ್ರೆ ಮುಂದಿನ ದಿನಗಳಲ್ಲಿ ಇಂಥ ದುರಂತಗಳನ್ನು ತಪ್ಪಿಸಬಹುದು. ಪಶ್ಚಿಮ ಘಟ್ಟದ ತುದಿಯಲ್ಲಿ ಹುಲ್ಲುಗಾವಲಿದೆ. ಇದು ಮಳೆ ನೀರನ್ನ ಇಳಿಸಿಕೊಳ್ಳುತ್ತದೆ. ಅದರಡಿಯ ಪದರವನ್ನ ಜಲಪಾತ್ರೆ ಎನ್ನಲಾಗುತ್ತೆ. ಇಲ್ಲಿ ಸಂಗ್ರಹಗೊಂಡ ನೀರು ಬೇಸಿಗೆಯಲ್ಲೂ ಕೂಡ ನದಿಯ ಒರತೆಯನ್ನ ಬಿಟ್ಟುಕೊಡುತ್ತೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ರೆಸಾರ್ಟ್ ಮಾಫಿಯಾ, ಮರ ಮಾಫಿಯಾಗಳು ಹೇರಳವಾಗಿ ಪಶ್ಚಿಮ ಘಟ್ಟವನ್ನ ಕೊಳ್ಳೆ ಹೊಡೆದ ಕಾರಣ ಈ ಮೂಲ ಪದರಕ್ಕೆ ಹಾನಿಯಾಗಿದೆ. ಅಷ್ಟೇ ಅಲ್ಲ, ಎತ್ತಿನ ಹೊಳೆ ಯೋಜನೆಗಾಗಿ ಹಲವೆಡೆ ಬಂಡೆಗಳನ್ನು ಸ್ಫೋಟಿಸಲಾಗಿದೆ. ಇದರ ಪರಿಣಾಮವಾಗಿ ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆಯಾಗ್ತಾ ಇದ್ದು, ಈ ಬಾರಿ ಮಳೆ ಅಧಿಕವಾದಾಗ ಜಲಪಾತ್ರೆ ಸ್ಫೋಟಗೊಂಡಿದೆ. ಪಶ್ಚಿಮ ಘಟ್ಟದಲ್ಲಿ ಇವತ್ತು ಮಾನವ ಹಸ್ತಕ್ಷೇಪ ಅತಿಯಾಗುತ್ತದೆ ಅಂತ ಈ ದುರಂತಕ್ಕೆ ಸತ್ಯಸಾಕ್ಷಾತ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಈ ಹಿಂದೆಯೂ ಮಳೆ ಬಂದಿತ್ತು, ಹಿಂದೆ ಮಳೆಗಾಲದಲ್ಲಿ ಈ ರೀತಿ ಭೂಕುಸಿತ ಆಗಲಿಲ್ಲ. ಯಾಕೀಗ ಭೂಕುಸಿತ ಆಗ್ತಾವೆ ಅಂತ ಹೇಳಿದರೆ
ಪಶ್ಚಿಮ ಘಟ್ಟದ ಮೇಲೆ ಮಾನವ ಚಟುವಟಿಕೆ ಹೆಚ್ಚಾಗ್ತಾ ಉಂಟು. ಅಸಂಬದ್ಧ ಅವೈಜ್ಞಾನಿಕ ಸರಕಾರಗಳ ಯೋಜನೆಗಳು ಅದರ ಧಾರಣಾ ಶಕ್ತಿಗಿಂತ ಮೀರಿ ಅಲ್ಲಿ ಬಲಪ್ರಯೋಗ ಮಾಡಿದ ರೀತಿ ಈ ಭೂಕುಸಿತ ಈ ಜಲಪ್ರಳಯಗಳಿಗೆ ಕಾರಣ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಪಶ್ಚಿಮ ಘಟ್ಟದ ಮೇಲ್ಭಾಗದ ಹುಲ್ಲುಗಾವಲು ಮತ್ತು ಕೆಳಭಾಗದ ಶೋಲಾ ಅರಣ್ಯ ಇದಕ್ಕೊಂದು ಅವಿನಾಭಾವ ಸಂಬಂಧ ಇದೆ. ಆ ಹುಲ್ಲುಗಾವಲಲ್ಲಿ ಮಳೆ ನೀರನ್ನು ಈ ಬೆಟ್ಟದ ಕಣಿವೆ ಪ್ರದೇಶದಲ್ಲಿ ಆ ಶೋಲಾ ಅಡವಿಗೆ ನೀರು ಸರಬರಾಜು ಮಾಡಿ ಆ ಮಳೆ ನೀರು ಅಲ್ಲಿ ಸ್ಟಾಕ್ ಆಗಿ ಅದು ವರ್ಷಪೂರ್ತಿ ನಮ್ಮ ಹೊಳೆಯಲ್ಲಿ ಸರಬರಾಜಾಗುವಂಥ ನೀರು. ಅದಕ್ಕೆ ನಾವು ಜಲಬಟ್ಟಲು ಅಂತ ಹೇಳ್ತೇವೆ, ಶಿಲಾಪದರದ ಒಳಗಿನ ಜಲಬಟ್ಟಲು ಅಂತೇಳಿ. ಇವತ್ತು ಮೊನ್ನೆ ಏನಾಗಿದೆ ಅಂತ ಹೇಳಿದರೆ ಬೆಟ್ಟದ ಮೇಲಿನ ಹುಲ್ಲುಗಾವಲು ಕದರಿ ಮಣ್ಣು ಮೆದುವಾಗಿ ಆ ಮೆದು ಮಣ್ಣು ಈ ಜಲಪದರ ಒಳಗೆ ಬಂದು ಅಲ್ಲಿ ಜಲ ಸ್ಫೋಟ ಆಯಿತು. ಆದ ಕಾರಣ ಈ ದುರಂತ ಆಗೋದು. ಜಲ ಸ್ಫೋಟ ಆದ ಕೂಡಲೇ ಭೂಕುಸಿತ ಅಂದರೆ ಬೆಟ್ಟದ ಕುಸಿತ ಆಗ್ತದೆ. ಬೆಟ್ಟ ಕುಸಿತ ಆದ ಕೂಡಲೇ ಅಲ್ಲಿರುವ ಕಲ್ಲು, ಮಣ್ಣು, ಕೆಸರು, ರಾಡಿ, ಮರ ಎಲ್ಲವೂ ನೀರಿನೊಳಗೆ ಬಂದು ಬಹಳ ಅದು ಬಲಯುತವಾಗಿ ಅಂದರೆ ಫೋರ್ಸ್ ಆಗಿ ಕೆಳಗೆ ಬಂದು ಮನೆಗಳನ್ನು ಕೊಚ್ಚಿ ಹೋಗುವಂಥ ಮತ್ತು ಸೇತುವೆಗಳನ್ನೇ ಕೊಚ್ಚಿ ಹೋಗುವಂಥ ಅಷ್ಟು ಶಕ್ತಿಯುತವಾದ ದುರಂತಗಳಲ್ಲಿ ಆಗಿದೆ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಘನಘೋರವಾಗಿ ಕಾಡಿದ ದುರಂತದ ಮೂಲ ಇರುವುದೇ ಪಶ್ಚಿಮ ಘಟ್ಟದಲ್ಲಿ. ನೇತ್ರಾವತಿ ಮತ್ತು ಅದರ 9 ಉಪನದಿಗಳು ಹುಟ್ಟುವ ಘಟ್ಟದ ಸರಣಿಯುದ್ದಕ್ಕೂ ಅಲ್ಲಲ್ಲಿ ಸಂಭವಿಸಿದ ಭೂಕುಸಿತವೇ ನೀರಿನೊಂದಿಗೆ ಸೇರಿಕೊಂಡು ಮಣ್ಣು, ಮರ ಸಹಿತ ಎಲ್ಲವೂ ನಾಡಿಗೆ ನುಗ್ಗಿದೆ. ಪಶ್ಚಿಮ ಘಟ್ಟವು ಇದೇ ರೀತಿ ವಿನಾಶದತ್ತ ಸಾಗಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯೇ ಭೂಪಟದಿಂದ ಮಾಯವಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.